ಬ್ಯಾರಿ ವಾರ್ತೆಗೆ ಮರ್ಹಬಾ. ನಾನು ಅನ್ಸಾರಿನೋಳಿ. ಸುದ್ದಿ ಸಾರ ಕೆಸಿ ರೋಡ್ ರೇ ಆಕ್ಸಿ ಬ್ಲೂ ತನ್ನಿ ಪಾಂಡೇಶ್ವರದಲ್ಲಿ ಮಿಂಜಿರೆ ಕೋಸಿಸ್. ಕ್ರಿಶ್ಚಿಯನ್ ದೀನ್ಗೆ ಎದುರಾಯ್ತು ಬ್ಯಾನರ್. ಉಲ್ಲಾಲ ಸ್ಟೇಷನ್ಗೆ ಎತ್ತಿತ್ತು ದೂರು. ದೇರ್ಲಕಟ್ಟೆ ಕೆಎಸ್ ಹೆಗ್ಡೆ ಆಸ್ಪತ್ರೆಯಲ್ಲಿ ತೊಡಗಿತ್ತು ಶುದ್ಧ ಖಾತ್ರೆ ಘಟಕ. ಉಳ್ಳಾಲ ನಗರತೆ ಸಭೆಯಲ್ಲಿ ಅಧಿಕಾರಿಗೆ ವಿಲ್ಚರ್ ಧಿಕ್ಕಾರ. ಕೋಟೆಕಾರ್ಲಿ ಬಿಜೆಪಿ ದರ್ಬಾರ್ ಮುನ್ನಲ್ಕೊಂಡು ಹೋಗು ಪುದಿಯಂಗ ತಯ್ಯಾರ್. ಹರೇಕಳ ರಾಮಕೃಷ್ಣ ಶಾಲೆಗೆ ಬಂತು ಪ್ಯಾಡ್ ಬೆನ್ನೂರಾಕ್ರೆ ಮಿಷನ್. ಪ್ರಕಾಶ್ ಶೆಟ್ಟಿರ ತರಫ್ಲು 635 ಪಾವತ್ತಂಗಲೆ ಕೈ ಸೇರಿತ್ತು 1.5 ಕೋಟಿ. ಕೆಸಿ ರೋಡ್ಲು ತೊಡಕಾಯಿ ಆಕ್ಸಿ ಬ್ಲೂ ಇಂಗಲೆ A1 ಡಿಸ್ಟ್ರಿಬ್ಯೂಟರ್ ಇದ್ರೆ ತನ್ನಿ ಬೇಕಾದಾಯ ಬೆಲೆಯ ಗೋದಾಮ್ ಪಾಂಡೇಶ್ವರತೆ ಶ್ರೀನಿವಾಸ್ ಕಾಲೇಜಿನ ಪೆರತುಲ್ ಕಿಟ್ಟಿರು. ಇದ್ರೆ ತೊಡಕತ್ತಲೆ ಚನಿಯಾಸರನ್ ನಡ್ನುತ್ತು ಆಲ್ಮಾರ್ಗು ಸುದ್ದಮಾಯ್ ತನ್ನಿ ಕೊಡ್ಕೊಡೋದ್ರಲ್ಲಿ ಪೇರೆತ್ತದಾಯ ಕೆಸಿ ರೋಡ್ಲುಲ್ಲಿ ಆಕ್ಸಿ ಬ್ಲೂ ಇದ್ರೆ A1 ಡಿಸ್ಟ್ರಿಬ್ಯೂಟರ್ ತನ್ನಿ ಬೇಕು ಬೆಲೆದಾಯ ಗೋದಾಮ್ ಪಾಂಡೇಶ್ವರತೆ ಶ್ರೀನಿವಾಸ್ ಕಾಲೇಜಿನ ಪೆರವತ್ತುಲು ಚನಿಯಾಸ ತೊಡಕತ್ತ ಲೇಸ್ ನಡ್ನುತ್ತು. ಆಜಾದ್ ಗುಂಪುರೆ ರಹಮತ್ತುಲ್ಲಾ ಗೋದಾಮ್ಗೂ ತೊಡಕ ಕೊಡ್ತು ವಸಿಯತ್ರೆ ಫಲಕ ಮುಂಡಿತ್ತು. ರಜೀಂ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಂ. ಆಕ್ಸಿ ಬ್ಲೂ ಇದು ಒಂದು ಘಟಕ, ನೀರಿನ ಘಟಕ. ಇಲ್ಲಿ ನಮ್ಮದು ಮಂಗಳೂರಿನಲ್ಲಿ ಈಗ ಹೊಸದಾಗಿ ಸುಭಾಷ್ ನಗರ ರೋಡ್ನಲ್ಲಿ ಸುಭಾಷ್ ನಗರದಲ್ಲಿ ಉದ್ಘಾಟನೆಗೊಂಡಿದೆ ಇವತ್ತು. ಈ ಶುಭ ಸಂದರ್ಭದಲ್ಲಿ ಅಲ್ಲಾಹು ಇವರಿಗೆಲ್ಲರಿಗೂ ಶುಭ ಹಾರಿಸಲಿ, ಒಳ್ಳೆಯದಾಗಲಿ ಅಂತ ಹೇಳಿ DI ಅಬೂಬಕರ್ ಕೈರಂಗಲ ಸುಲೂತೆ ಫಲಕತ್ತೊಟ್ಟಿಗೆ ಬಿರ್ನರ್ಗ್ ಮರ್ಹಬ ಜಂತು. ಬ್ಲೂ ಮೂನ್ ಬಾಟ್ಲಿ ಕಂಪನಿಯ ಆಕ್ಸಿ ಬ್ಲೂ ಆ್ಯಡೆಡ್ ಮಿನರಲ್ ವಾಟರ್ ಕಂಪನಿ ಈಗ ಕಳೆದ 7 ವರ್ಷಗಳಿಂದ ಗ್ರಾಹಕರಿಗೆ ಅತ್ಯುತ್ತಮವಾದಂಥ ಸೇವೆಯನ್ನು ಮಾಡುತ್ತಾ ಜನಮನ್ನಣೆಯನ್ನು ಗಳಿಸ್ತಾ ಇದೆ. ಇದಕ್ಕೆ ಒಂದು ವಿಶೇಷವಾದಂತಹ ಒಂದು ಕಾರ್ಯಪಡೆಯನ್ನು ನಾವು ರೂಪಿಸಬೇಕು. ಎಲ್ಲ ಜನಗಳಿಗೆ ನಮ್ಮ ಈ ನೀರು ಮುಟ್ಟಿಸಬೇಕು ಎನ್ನುವಂತಹ ತಾಹತೈಕೆಯಿಂದ ಇವತ್ತು ನಾವು ಮಂಗಳೂರನ್ನು ಕೇಂದ್ರೀಕರಿಸಿ ಇವತ್ತು ನಾವು A1 ಟ್ರೇಡರ್ಸ್ ಡಿಸ್ಟ್ರಿಬ್ಯೂಟರ್ನವರ ಸಹಯೋಗದೊಂದಿಗೆ ನಾವು ಈ ಬ್ಲೂ ಮೂನ್ ಬಾಟ್ಲಿ ಕಂಪನಿಗ ಇವತ್ತು ನಾವು ಒಂದು ಕಚೇರಿಯನ್ನು ಮತ್ತು ಇಲ್ಲಿಯ ಒಂದು ಗೋಡನನ್ನು ತೆರೆದು ಎಲ್ಲರಿಗೂ ನೀರು ಸರಬರಾಜು ಮಾಡಲು ನಾವು ಮುತುವರ್ಜಿಯನ್ನು ವಹಿಸ್ತಾ ಇದ್ದೇವೆ. ಫಾಜಿಲ್, ಸಾಲಿ ಮೊಂಟುಗೋಲಿ, ಇಮ್ತಿಯಾಜ್ ಬೋಳಾರ, BL ಅಹ್ಮದ್, ಇಸ್ಮಾಯಿಲ್ ಕುತ್ತಾರ್ ಬಿರ್ಂದರೈ ತಿన్నారు. ಅಶ್ರಫ್ ಬಿರ್ಂದರ್ಗ್ ನನ್ನಿಚಂತು. ಕೋಟೆಕಾರ್ ಗ್ರಾಮತೆ ಕೊರೆ ಜಾಗೆಲ್ ಕ್ರಿಶ್ಚಿಯನ್ ದೀನ್ರ ಆಲ್ಮಾರ್ಗೆ ಎದುರಾಯ್ತು ಕೊರೆ ಬ್ಯಾನರ್ ಕಂಡು ಬಂದರು. ಇದ್ರೆ ಬೆರತುಲ್ಲ ಆಲ್ಮಾರೆ ಪಿಡಿಕೋನುಂಟು ಚಂತು. ಉಳ್ಳಾಲ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕತೆ ತರಫುಲು ಉಳ್ಳಾಲತೆ ಇನ್ಸ್ಪೆಕ್ಟರ್ಗೆ ಮನವಿ ಕೊಡ್ತಾರೆ. ಕಲ್ಯ ಕೊರೆನಾಲ್ ಕೋಟೆಗಾರ್ ಗ್ರಾಮತೆ ಬೇರೆ ಬೇರೆ ಜಾಗೆಲ್ ಕ್ರಿಶ್ಚಿಯನ್ ದೀನ್ಗೆ ಎದುರಾಯ್ತು ಎಲ್ತಿರೆ ಬ್ಯಾನರ್ ಕಂಡು ಬಂದುಂಟುಂಡು. ಈಗನೆಲ್ಲ ಇಟ್ಟತ್ತು ಎನ್ಯೋ ದೀನ್ರ ಆಲ್ಮಾರು ಕ್ರಿಶ್ಚಿಯನ್ ದೀನ್ರ ಆಲ್ಮಾರೆ ವಾರ ಕಣ್ಣು ಲೋಕರೆ ಬೋಲೆ ಆಯಿರು. ಅಲ್ಲಾಂಟು ಕ್ರಿಶ್ಚಿಯನ್ ದೀನ್ರ ಬಿಸೆಯತ್ತಲು ಇಲ್ಲಾತ್ತೆ ಸಂದೇಶ ಕೊಡ್ಕುರೆ ಕೋಸಿತ ಆಯಂಟುಂಡು. ಇದರ ಪೆರತುಲಿಲ್ಲ ಆಲ್ಮಾರಿ ಪಿಡಿಚಿತ್ತು ಕಾನೂನು ಕ್ರಮ ಇಟ್ಕೊಂಡುಂಟು. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕತೆ ತಲೆಮುಪ್ಪ ಆಲಿಂಡಿ ಸೋದಿ ಎಲ್ಲೆನ್ ಉಪತನತ್ತಲು ಉಳ್ಳಾಲ ಪೊಲೀಸ್ ಸ್ಟೇಷನ್ಗೆ ಮನವಿ ಕೊಡ್ಕುರೆ ಲೇಸ್ ನಡ್ನತ್ತು. ದೇವದಾಸ್ ದೇಸಾಯಿ ಅವರು ದೇವಸ್ಥಾನ, ಮಸೀದಿ, ಕೊರಗಜ್ಜನ ಕಟ್ಟೆ, ಹಲವಾರು ಧಾರ್ಮಿಕ ಸ್ಥಳಗಳನ್ನು ವಿಕೃತಗೊಳಿಸಿ ಅಪವಿತ್ರಗೊಳಿಸಿದ ಬಗ್ಗೆಯಲ್ಲಿ ನಮಗೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿಗೆ ನಮ್ಮ ಸಮಾಜದವರಿಗೆ ತುಂಬ ಬೇಸರ ಉಂಟು. ಅಲ್ಪಸಂಖ್ಯಾತ ಘಟಕದಿಂದ ಉಳ್ಳಾಲ ಬ್ಲಾಕ್ ಅಲ್ಪಸಂಖ್ಯಾತ ಘಟಕದಿಂದ ನಾವು ಖಂಡಿಸಿದ್ದೇವೆ. ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಅವರ ಬಗ್ಗೆ ಕೂಲಂಕುಷ ತನಿಖೆ ಮಾಡಬೇಕು ಪೊಲೀಸ್ ಇಲಾಖೆ. ಆ ಕೃತ್ಯವನ್ನು ನಾವು ಖಂಡಿತವಾಗಿ ಕಡಾಕಡವಾಗಿ ಖಂಡಿಸ್ತೇವೆ. ಆದರೆ ಆ ಕೃತ್ಯಕ್ಕೂ ಕ್ರೈಸ್ತ ಧರ್ಮದವರಿಗೂ ಯಾವುದೇ ಸಂಬಂಧ ಇಲ್ಲ. ದೇಸಾಯಿ ಕ್ರೈಸ್ತ ಧರ್ಮದವರೊಂದು ಹೇಳುವುದಕ್ಕೆ ಯಾವ ಕುರುಹುಗಳು ಇಲ್ಲ, ಯಾವುದು ಆಧಾರವೂ ಇಲ್ಲ. ಆಧಾರರಹಿತವಾಗಿ ಒಂದು ಸಮುದಾಯದ ಮೇಲೆ ಅವರನ್ನು ಗೂಬೆ ಕೂರಿಸುವುದು, ಸಮುದಾಯದ ಬಗ್ಗೆಯಲ್ಲಿ ಅವಹೇಳನಕಾರಿ ಬ್ಯಾನರ್ಗಳನ್ನು ಹಾಕುವುದು, ಅವೊಬ್ಬ ಮಿಷನರಿ ಎಂದು ಹೇಳುವುದು ಯಾವ ಧರ್ಮವೂ ಹೀಗೆ ಕಳಿಸುವುದಿಲ್ಲ. ಹಿಂದೂ ಧರ್ಮವಾಗಲಿ, ಮುಸ್ಲಿಂ ಧರ್ಮವಾಗಲಿ, ಕ್ರೈಸ್ತನ್ ಧರ್ಮವಾಗಲಿ ಎಲ್ಲ ಧರ್ಮಗಳು ಹೇಳುವುದು ಪ್ರೀತಿಯಿಂದ ಇರಬೇಕು, ಒಬ್ಬರನ್ನೊಂದು ಪ್ರೀತಿಸಬೇಕು. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಅವಿಕರವಾದ ಘಟನೆಗಳನ್ನು ಮಾಡ್ತಾ ಇದ್ದಾರೆ. ಕೋಟೆಕಾರ್ ಪಟ್ಟಣ ಪಂಚಾಯಿತಿಯಲ್ಲಿ
ಒಂದು ವಿಶೇಷವಾದ ಬ್ಯಾನರ್ಗಳನ್ನು ಅಳವಡಿಸಿದ್ದಾರೆ. ಖಂಡಿತವಾಗಿ ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ ಧರ್ಮದವರಿಗೆ ಅವರ ಮನಸ್ಸನ್ನು ಧರ್ಮವನ್ನು ನೋಯಿಸುವಂಥ ಕೆಲಸ ನಮ್ಮಲ್ಲಿ ಇಲ್ಲ. ಇವತ್ತು ದೇಸಾಯಿ ಅಂತ ಹೇಳುವಂಥ ಒಬ್ಬ ವ್ಯಕ್ತಿ ಕೊರಗಜ್ಜ, ಗುಳಿಗಜ್ಜ, ಕೋರ್ದಬ್ಬು, ಕಲ್ಲುರ್ಟಿ, ಪಂಜುರ್ಲಿ ಅಥವಾ ದರ್ಗಗಳಿಗೆ ಬೇರೆ ವಸ್ತುಗಳನ್ನು ಬಿಸಾಡಿ ಆ ಒಂದು ಪವಿತ್ರವಾದ ಜಾಗವನ್ನು ಅಪವಿತ್ರ ಮಾಡಲಿಕ್ಕೆ ಮಾಡಿದ್ದಾರೆ. ಅದರ ಬಗ್ಗೆ ನಾವು ಕಾಂಗ್ರೆಸ್ ಪಕ್ಷ ಖಂಡಿಸ್ತದೆ. ಆದರೆ ಕೋಟೆಕಾರ್ ಪಟ್ಟಣ ಪಂಚಾಯಿತಿಯಲ್ಲಿ ಹಾಕಿದಂಥ ಬ್ಯಾನರ್ ನೋಡುವಾಗ ನಮ್ಮ ಮನಸ್ಸಿಗೆ ಭಾಳಷ್ಟು ನೋವಾಗ್ತಾ ಇದೆ. ಮೈಕಾಲ ತಾಲೂಕು ಪಂಚಾಯತ್ ಪಿರಾಕ್ರೆ ತಲೆಮುಪ್ಪ ಮೊಹಮ್ಮದ್ ಮೋನು, ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕತೆ ಸಂಯೋಜಕ ಡೆನಿಸ್ ಡಿಸೋಜಾ, ಮುನ್ನೂರು ಗ್ರಾಮ ಪಂಚಾಯತ್ ತಲೆಮುಪ್ಪ ವಿಲ್ಫ್ರೆಡ್ ಡಿಸೋಜಾ, ಹಿಂದುಳಿದ ವರ್ಗತೆ ತಲೆಮುಪ್ಪ ದೀಪಕ್ ಪಿಲಾರ್, ಇಂಟಕ್ ಬಾಲಕಾರ್ಯ ಘಟಕತೆ ತಲೆಮುಪ್ಪ ವಿಶಾಲ್ ಕೊಲ್ಯ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕತೆ ಜಂಡಾಮಂತೆ ತಲೆಮುಪ್ಪಾಯಿ ಮ್ಯಾಕ್ಸಿಮ್ ಡಿಸೋಜಾ ಪಿನ್ನೆ ಪ್ರೇಮ್ ಪ್ರಕಾಶ್, ಸಂಘಟನೆಯ ಕಾರ್ಯದರ್ಶಿ ಶೈನಿ ಡಿಸೋಜಾ, ಉಳ್ಳಾಲ ನಗರಸಭೆಯ ಸದಸ್ಯಾಯಿ ಮೀನಾ ಶಾಂತಿ ದುಸಾದಿಂಗ ಆಲಿನ್ ಡಿಸೋಜರೆ ಒಟ್ಟಿಗೆ ಇన్నారు. ನಿಂಗಲರಾಯತೆ ಸುದ್ದಿ ಸಮಸ್ಯೆರೆ ನಂಗೆ ತೆರಿಪಾಟೋರು ಸುದ್ದಿ ಪಿನ್ನೆ ಜಾಹೀರಾತುಗೂ ನಂಗಲೆ ಕಾಣೋರು ಹೊಸಕುರಲ್ ಬೆನಕ ಬಿಲ್ಡಿಂಗ್ ಫಸ್ಟ್ ಕೊಲ್ಯ. ನಂಗಲೆ ಸಂಪರ್ಕ ಸಂಖ್ಯೆ 9341863043 ಒಲಿಂಬು 34 186 3043. ಕೊರೋನಾ 3ನೇ ಅಲೆ ಬಂದೆಂಗು ಶುದ್ಧ ಕಾತಗೆಂದು ಪೇಡಿಲ್ಲ ಎಂಚೆಂದೆಂಗು ನಿಟ್ಟೆ ವಿಶ್ವವಿದ್ಯಾನಿಲಯത്തെ ಅಡಿಲುಲ್ಲೆ ದೇರ್ಲಕಟ್ಟೆಲ್ ನಡ್ಕಿರದಾಯ ಕ್ಷೇಮ ಆಸ್ಪತ್ರೆಯಲ್ಲಿ ಶುದ್ಧ ಇತ್ತು ಕಿಟ್ಟಿರದಾಯ ಕಾತ್ರೆ ಘಟಕ ಇದ್ರೆ ತೊಡಕತ್ತಲೆ ಚವ್ವಾಸ രണ്ട് നടന്നിತ್ತು. കഴിഞ്ഞ 2 വർഷത്തിൽ കൊറോണ ചൊല്ലൊരു സീക്ക് ബന്ത് അതെത്തരമ ആൾമാർ ശുദ്ധിയായ കാത്തുകിട്ടാന്ത് മരിച്ചു പോയിരാറ്. അങ്ങനെ ആയതിൽ എല്ലാ മെഡിക്കൽ കോളേജിൽ ശുദ്ധമായ കാത്രെ ಘಟಕ ಹಾಕೊಂಡುಂಟು ಸರ್ಕಾರ ಚೊನ್ನೆ ಪೋಲೆಮೆ ನಿಟ್ಟೆ ವಿಶ್ವವಿದ್ಯಾನಿಲಯത്ത് ಸುರೂತೆ ಘಟಕ ತೊಡಕಾಕಿರಾಂಟು ನಿಟ್ಟೆ ವಿಶ್ವವಿದ್ಯಾನಿಲಯത്തെ ಜನ್ನಾಮತೆ ಕುಲಪತಿ ಪ್ರೊಫೆಸರ್ ಎಂ ಶಾಂತಾರಾಮ್ ಶೆಟ್ಟಿ ತೆರಿಪಾಟಿತ್ತು. ಇವತ್ತಿನ ದಿವಸ ನಾವು ನಿಟ್ಟೆ ಯೂನಿವರ್ಸಿಟಿಯ ಮೂಲಕ ಕ್ಷೇಮ ಆಸ್ಪತ್ರೆಯ ಮೂಲಕ ಆಕ್ಸಿಜನ್ ಘಟಕವನ್ನು ಇವತ್ತು ನಮ್ಮ ಚಾನ್ಸಲರ್ ಅವರು ಉದ್ಘಾಟನೆ ಮಾಡಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿದ್ದಾಗೆ ಈ ಪ್ಯಾಂಡಮಿಕ್ನ ಮೂಲಕ ಬಹಳಷ್ಟು ಆಕ್ಸಿಜನ್ ವಿಷಯ ಇಡೀ ದೇಶದಲ್ಲೇ ಮಾತ್ರವಲ್ಲ ಇಡೀ ಲೋಕದಲ್ಲೇ ಬಹಳಷ್ಟು ಗಲಭೆಯನ್ನು ಉಂಟು ಮಾಡಿತ್ತು. ದೇರ್ಲಕಟ್ಟೆ KS ಹೆಗ್ಡೆ ಆಸ್ಪತ್ರೆಯಲ್ಲಿ ಶುದ್ಧಿಯಾಯಿತು ಬಂಡೆ ಕಾತ್ರೆ ಘಟಕತೆ ಚವ್ವಾಸೆ ನಡಿನ ತೊಡಕತ್ತೆ ಲೇಸಲು ಆಯಲು ಮುಂಡಿತ್ತು. ಈ ಘಟಕ ಇಟಲಿ 3 ತಿಂಗಳತ್ತು ತಯಾರಾಕಿತ್ತು. ಉಡೆ ಕೊಡ್ನೂರ ಇಪ್ಪ ಕೊರೋನಾತೆ ಮೂನಾಮತ್ತೆ ಅಲೆ ಬಂದೊಂಡುಂಡು ಅದರ ಎದುರಿಗೂ ನಂಗಲೆ ಆಸ್ಪತ್ರೆ ಸಹಾಯವಾಯಿತು ನಿಂಡ್ರೆಂಟು ಪ್ರೊಫೆಸರ್ ಶಾಂತಾರಾಮ್ ಶೆಟ್ಟಿ ಚೊಂತು. ಈ ಗಲಭೆಯನ್ನು ನಿವಾರಿಸಲು ಸರ್ಕಾರದವರು ಪ್ರತಿ ಮೆಡಿಕಲ್ ಕಾಲೇಜಿನಲ್ಲಿ ಆಕ್ಸಿಜನ್ ಘಟಕವನ್ನು ಮಾಡಬೇಕೆಂಬ ಒಂದು ನಿಯಮವನ್ನು ಮಾಡಿಕೊಂಡರು. ನಮ್ಮ ಮೆಡಿಕಲ್ ಕಾಲೇಜ್ ಈ ಪ್ರದೇಶದಲ್ಲಿ ಮೊದಲನೆಯಾಗಿ ಈ ಆಕ್ಸಿಜನ್ ಘಟಕವನ್ನು ಜನರಿಗೆ ಕೊಡು ಮಾಡಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆಯು ಬಹಳಷ್ಟು ಸಂತೋಷವಾಗ್ತಾ ಇದೆ. ಈ ಘಟಕವು ಇಟಲಿಯಲ್ಲಿ ಉತ್ಪಾದನೆಗೊಂಡಿದ್ದು ನಾವು ಅದನ್ನು ಇಂಪೋರ್ಟ್ ಮಾಡಿ 2-3 ತಿಂಗಳ ಒಳಗೆ ಇಡೀ ಘಟಕವನ್ನು ಸ್ಥಾಪಿಸಿದ್ದೇ ಬಹಳ ಒಂದು ಉತ್ತಮವಾದ ಕೆಲಸ. ಇದು ಜನರಿಗೆ ಉಪಯೋಗವಾಗಲಿ. ಪ್ಯಾಂಡಮಿಕ್ 3ನೇ ಅಲೆ ಬರ್ತಾ ಇದ್ದರೂ ಕೂಡ ಅದನ್ನು ನಾವು ನಿವಾರಿಸಲು ಎಲ್ಲ ರೀತಿಯ ಒಂದು ಸಂಘಟನೆಯನ್ನು ನಾವು ಮಾಡಿದ್ದೇವೆ ಅಂತ ಹೇಳಲಿಕ್ಕೂ ಕೂಡ ನನಗೆ ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ. ನಿಟ್ಟೆ ವಿಶ್ವವಿದ್ಯಾಲಯತೆ ತಲೆಮುಪ್ಪ ಎನ್ ವಿನಯ್ ಹೆಗಡೆ ಘಟಕತ್ತಿಗೆ ತೊಡಕ ಕೊಡ್ತಿದ್ದು. ಜಂಡಾಮತೆ ತಲೆಮುಪ್ಪ ವಿಶಾಲ್ ಹೆಗಡೆ, ಕುಲಪತಿ ಪ್ರೊಫೆಸರ್ ಸತೀಶ್ ಕುಮಾರ್ ಭಂಡಾರಿ, ಹಣಕಾಸು ವಿಭಾಗತೆ ನಿರ್ದೇಶಕ ಡಾಕ್ಟರ್ ಎಂ ರಾಜೇಂದ್ರ, ಜಂಡಾಮತೆ ಕುಲಪತಿ ಡಾಕ್ಟರ್ MS ಮುಡಿತಾಯ, ಕುಲಸಚಿವೆ ಪ್ರೊಫೆಸರ್ ಆಲ್ಕಾ ಕುಲಕರ್ಣಿ, ಕ್ಷೇಮ ಕಾಲೇಜಿನ ಡೀನ್ ಡಾಕ್ಟರ್ PS ಪ್ರಕಾಶ್, ಆಡಳಿತ ವಿಭಾಗತೆ ಜಂಡಾಮತೆ ಡೀನ್ ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ, ಮೆಡಿಕಲ್ ಕಾಲೇಜಿನ ಅಧೀಕ್ಷಕ ಮೇಜರ್ ಡಾಕ್ಟರ್ ಶಿವಕುಮಾರ್ ಹಿರೇಮಟ್ಟಿಂಗ ಮೇಲ್ತೆನ್ನಲಿದ್ದಾರೆ. ಕೋಟೆಗಾರ್ ಪಟ್ಟಣ ಪಂಚಾಯத்தில் ದರ್ಬಾರ್ நடக்கிற ಕಾಂಗ್ರೆಸ್ ರೇಕಿ ನಾವು ನಡ್ನಿಟ್ಲೆ ಎಂಜೊನ್ನೆಂಗು ಈ ಆಂಡುಂ BJP ದರ್ಬಾರ್ ನಡಪಾಟ್ರು ಎಂದು ಚೊನ್ನೆಂಗು ಈ ಅಂತೆ ಓಟಲು ಕಾಂಗ್ರೆಸ್ 4 ಸೀಟ್ ಅದೇ ಪೋಲೆ BJP 11 ಸೀಟ್ ಬಂತು. BJP ಮುನ್ನಲ್ತೆ 5 ವರ್ಷத்துக்கு ದರ್ಬಾರ್ ನಡಪಾಟ್ರೆ ಅವಕಾಶ ಬಂದರು. ಕೋಟೆಗಾರ್ ಪಟ್ಟಣ ಪಂಚಾಯத்தில் BJP ದರ್ಬಾರ್ ಮುನ್ನಲ್ ಪೋಯಿರು.
ಡಿಸೆಂಬರ್ 30 ಓಟ್ ಎನ್ನೆಪ್ಪ ಬಿಜೆಪಿ ಪೋನೊನ್ನು ಕಾಂಗ್ರೆಸ್ 4 SDP ಪಿನ್ನೆ ಪಾರ್ಟಿಯೇ ಇಲ್ಲತೆ ಒರಾಲ್ ಗೆಂದಿಯಾರು. ಕಲಿಜೆ ಮಟ್ಟಂ ಊಡೆ ಬಿಜೆಪಿ ಪೋನನ್ನು ಕಾಂಗ್ರೆಸ್ 4 SDP 1 ಪಿನ್ನೆ ಕಮ್ಯುನಿಸ್ಟ್ ಪಾರ್ಟಿ ಒರಾಲ್ ಗೆಂದಿಂದು ಈ ಅಂಡ್ ಕಮ್ಯುನಿಸ್ಟ್ ಯಾಲ್ ಸೋತುರು. ಪನ್ನೀರ್ಲಿ SDP ರೇ ಸಲೀಮಾ ಬಿ ಹಸೀನಾ ಕಾಂಗ್ರೆಸ್ ರೇ ಸಫಿಯಾ ರೇ ಎದುರ್ಲು 3 ಓಟ್ಲು ಗೆಂದಿತ್ತು. ಉಡೆ ಸಫಿಯಾ 226 ಓಟ್ ಎತ್ತೆಂಗ್ ಹಸೀನಾಗ 227 ಓಟ್ ಕೆಟ್ಟಿರು. ಬಿಜೆಪಿಗೆ 45 ಓಟ್ ಕೆಟ್ಟಿರು. ಮೈಕಾಲ ಕ್ಷೇತ್ರತೆ ಕಾಂಗ್ರೆಸ್ ಇಂಟಕ್ರೆ ತಲೆಮುಪ್ಪ ಆಯ್ತಿನ್ನೆ ಹರೀಶ್ ರಾವ್ ಪಾರ್ಟಿಯೇ ಇಲ್ಲತೆ ಆಲಾಯ್ತು ಓಟುಲ್ಲು ಇಂಟದು ಗೆಂದ್ಯಂಗಲ ವಿವರ. ವಾರ್ಡ್ 1 ರಾಘವ್ ಗಟ್ಟಿ ಬಿಜೆಪಿ, ವಾರ್ಡ್ ಜಂಡಲು ಬಿಜೆಪಿ ರೇ ದೇವದಾಸ್, ವಾರ್ಡ್ 3 ಬಿಜೆಪಿ ರೇ ಸುಜಿತ್ ಮಾಡೂರು, ವಾರ್ಡ್ 4 ಬಿಜೆಪಿ ರೇ ಕಿರಣ್ ಕುಮಾರ್, ವಾರ್ಡ್ 5 ಬಿಜೆಪಿ ರೇ ಪ್ರವೀಣ್ ಬಗಂಬಿಲ, ವಾರ್ಡ್ 6 ಬಿಜೆಪಿ ರೇ ದಿವ್ಯಾ ಸತೀಶ್, ವಾರ್ಡ್ 7 ಬಿಜೆಪಿ ರೇ ಉದಯ್ ಕುಮಾರ್ ಶೆಟ್ಟಿ, ವಾರ್ಡ್ 8 ಕಾಂಗ್ರೆಸ್ ರೇ ಇಸಾಕ್, ವಾರ್ಡ್ 9 ಬಿಜೆಪಿ ರೇ ಅನಿತಾ ನಾರಾಯಣ, ವಾರ್ಡ್ 10 ಬಿಜೆಪಿ ರೇ ಧೀರಜ್ ಕುಶಾಲ್ ನಗರ, ವಾರ್ಡ್ 11 ಪಾರ್ಟಿಯೇ ಇಲ್ಲತೆ ಹರೀಶ್ ರಾವ್, ವಾರ್ಡ್ 12 ಕಾಂಗ್ರೆಸ್ ರೇ ಆಯಿಷಾ ಜಲಾಲಾಬಾಗ್, ವಾರ್ಡ್ 13 SDP ರೇ ಸಲೀಮಾ ಬಿ ಹಸೀನಾ, ವಾರ್ಡ್ 14 ಬಿಜೆಪಿ ರೇ ಜಗದೀಶ್ ಕೊಂಡಾನ, ವಾರ್ಡ್ 15 ಬಿಜೆಪಿ ರೇ ನವೀನ್ ಕೊಂಡಾನ, ವಾರ್ಡ್ 16 ಕಾಂಗ್ರೆಸ್ ರೇ ಅಹ್ಮದ್ ಬಾವ ಕೋಟೆಕಾರ್, ವಾರ್ಡ್ 17 ಕಾಂಗ್ರೆಸ್ ರೇ ಜುಬೈದ ಇಂಗ ಗೆಂದಿಯಾರ್. ಹರೇಕಲ ಶ್ರೀರಾಮಕೃಷ್ಣ ಸಾಲಲ್ಲಿ ಪಡಿಕಿರೆ ಪೆಣ್ಮಕ್ಕು ಇನಿ ಪೇಡಿ ಇಲ್ಲ ಎಂಜೊಂದೆಂಗ್ ಪೆಣ್ಮಕ್ಕಿಗೆ ಬೆನ್ಮಾಯ್ದಾಯೆ ಪ್ಯಾಡ್ ಬೆನ್ನೂರು ಅಕ್ರೆ ಬಲ್ತೆ ಮಿಷನ್ ರೇ ಪಂಚಾಯತ್ ರೇ ತರಫುಲು ಕೊಡ್ತಾರು. ಇದ್ರೆ ತೊಡಕತ್ತೆ ಲೇಸ್ ಚನಿಯ ಸೆರಂಡು ನಡ್ನತ್ತು. ಹರೇಕಲ ಗ್ರಾಮ ಪಂಚಾಯತ್ ರೇ ತರಫುಲು ಹರೇಕಲ ಶ್ರೀರಾಮಕೃಷ್ಣ ಶಾಲೆಗೆ ಪ್ಯಾಡ್ ಕತ್ತುವಾಟ್ರೆ ಮಿಷನ್ ಕೊಡ್ಕುರದ ಲೇಸ್ ಪಂಚಾಯತ್ ರೇ ತಲೆಮುಪ್ಪ ಬದ್ರುದ್ದೀನ್ ಫರೀದ್ ನಗರ ಇಯಲ್ಲೇ 30 ನಡ್ನತ್ತು. ಮಿಷನ್ ರೇ ಸಾಲೆ ಕೊಡ್ತದ್ದು ಮುಂದೆ ಬದ್ರುದ್ದೀನ್ ಪೆಣ್ಣು ಮಕ್ಕ ತಡಿ ಶುದ್ಧ ಬೇಕು ಚಮ್ಮೆ ಕೋಸಿ ಸಾಕೋನು ನಂಗ ತಡಿ ಎತ್ತರ ಶುದ್ಧ ಬೇಕು ನಾನ ಹತ್ತರ ಸೀಕ್ ಸಂಕಟತೆ ದೂರಕ್ಕೆ ಸಾಧ್ಯ ಅವರುಂಟು ತೆರಿಪಾಟಿತು. ಒಂದು ಸಂಸ್ಥೆಗೆ ನೀಡಬೇಕಾದ್ರೆ ಅದರಲ್ಲಿ ಒಮ್ಮತದ ಅಭಿಪ್ರಾಯ ಬರಬೇಕಾಗ್ತದೆ. ನಾವು ಮುಂದೆ ನಡೆದಂತಹ ಸಾಮಾನ್ಯ ಸಭೆಯಲ್ಲಿ ನಮ್ಮ ಎಲ್ಲ ನೆಚ್ಚಿನ 17 ಸದಸ್ಯರು ಸಹ ಈ ಸಂಸ್ಥೆಗೆ ನೀಡಬೇಕಂತ ಅದರ ಒಪ್ಪಿಗೆ ನೀಡಿದ ಕಾರಣದಿಂದಾಗಿ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಅನುದಾನಿತ ಶಾಲೆ ಅಂತ ಹೇಳುವಾಗ ನಮಗೆ ಪಂಚಾಯತ್ಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ಸವಲತ್ತುಗಳನ್ನು ಇಲ್ಲಿ ಒದಗಿಸಲು ನಮಗೆ ಸಾಧ್ಯವಾಗುವುದಿಲ್ಲ ಎಂಬುದು ನಮಗೆ ಖೇದಕರವಾಗಿರುತ್ತೆ. ಯಾಕೆಂದರೆ ನಾವು ಕಲಿತ ಶಾಲೆ, ಈ ಶಾಲೆಗೆ ಬೇಕಾಗಿ ನಮ್ಮ ಅಧಿಕಾರದ ಅವಧಿಯಲ್ಲಿ ಏನಾದರೂ ಮಾಡಬೇಕಂತ ನಮಗೊಂದು ಮನಸ್ಸಿರ್ತದೆ. ದೇವರ ದಯದಿಂದ ಅದು ನಮಗೆ ಇನ್ನು ಮುಂದಿನ ದಿನಗಳಲ್ಲಿ ಸಹ ಅದು ಈ ಶಾಲೆಗೆ ಒದಗಿಸಲು ದೇವರು ಕರುಣಿಸಲಿ ಅಂತ ಹೇಳುತ್ತಾ, ಕೋವಿಡ್ ಸಂದರ್ಭದಲ್ಲಿ ಈ ಶಾಲೆಯ ಆಡಳಿತ ಮಂಡಳಿಯವರನ್ನು ನಾವು ಅಭಿನಂದಿಸಬೇಕಾಗ್ತದೆ. ನಾವು ಯಾವುದೇ ಕಾರ್ಯಕ್ರಮಕ್ಕೆ ಈ ಶಾಲೆಯ ಈ ಹಾಲನ್ನು ಕೇಳಿದಾಗ ಅದು ಶಾಲೆಯ ಆಡಳಿತ ಮಂಡಳಿಯವರು, ಮುಖ್ಯೋಪಾಧ್ಯಾಯರು ಎಲ್ಲರೂ ಸೇರಿಕೊಂಡು ನಮಗೆ ಸಂಪೂರ್ಣವಾದ ಸಹಕಾರವನ್ನು ನೀಡಿದ್ದಾರೆ. ತ್ರಿಶಕ್ತಿ ವಿದ್ಯಾವರ್ತಕ ಸಂಘತೆ ತಲೆಮುಪ ಮುದಲೆ ಮಾರ್ ಪ್ರಹ್ಲಾದ್ ರೈ ಉದ್ಘಾಟನೆ ಹಾಕಿತ್ತು. ಸಾಲೆರೆ ಕಾರ್ಯದರ್ಶಿ ರಾಜ್ಕುಮಾರ್ ಶೆಟ್ಟಿ, ಖಜಾಂಜಿ ಕಡೆಂಜ ಸೋಮಶೇಖರ್ ಚೌಟ, ಸಾಲೆರೆ ಸಂಚಾಲಕ ಪೋಡಾರ್ ಜಯರಾಮ್ ಆಳ್ವ, ತಾಲೂಕ್ ಪಂಚಾಯತ್ ರೇ ಪಿರಾಕ್ರ ಸದಸ್ಯ ಮೊಹಮ್ಮದ್ ಮುಸ್ತಫಾ ಮಲಾರ್, ಹರೇಕಲ ಗ್ರಾಮ ಪಂಚಾಯತ್ ರೇ ಜಂಡಾಮತ್ತೆ ತಲೆಮುಪಾಯಿ ಕಲ್ಯಾಣಿ, ಕಾರ್ಯದರ್ಶಿ ತಾರಾಕ್ಷಿ, ಪಂಚಾಯತ್ ರೇ ಸದಸ್ಯರಾಯಿ ಅಬ್ದುಲ್ ಮಜೀದ್, ಅಬ್ದುಲ್ ಸತ್ತಾರ್, ಅಬೂಬಕರ್ ಸಿದ್ದಿಕ್, ಗುಲಾಬಿ ಹಿಂಗ ಮೇಲ್ತೆನಲ್ಲಿದ್ದಾರೆ. ಬೆಲೆ ಟೀಚರ್ ಉಷಾಲತಾ ಬಿಂದರ್ಗ್ ಮರ್ಹಾಬ ಚಂತು, PT ಮಾಸ್ಟರ್ ತ್ಯಾಗಂ ಹರೇಕಲ ಲೇಸ್ ನಡಪಾಟಿತು. MGR ಗುಂಪು ನಿಂಗಲೊಟ್ಟಿಗೆ ಚೊಲುರ ಲೇಸ್ ಬಂಗ್ರ ಕೂಳೂರು ಗೋಲ್ಡ್ ಪಿಂಚ್ ಮೈದಾನ್ಲು ಬೇಲಾಸರನ್ ನಡ್ನತ್ತು. ಗೋಲ್ಡ್ ಪಿಂಚ್ರೆ ತೊಡಕತ್ತೆ ತಲೆಮೂಪ ಪ್ರಕಾಶ್ ಶೆಟ್ಟಿ ಇಯಲು ಈ ಲೇಸಲು ಚಮ್ಮೆ ಪಾವತ್ತೆಂಗ್ 1.5 ಕೋಟಿ ರೇ ಚೆಕ್ ಓದಿ ಹಾಕಿತ್ತು. MGR ಗುಂಪುರ ತೊಡಕತ್ತೆ ತಲೆಮೂಪಕ್ಕೆ ಪ್ರಕಾಶ್ ಶೆಟ್ಟಿ ಆಯಲ್ಲೇ ಕಿನಾವ್ರೆ ಲೇಸ್ ಆಯ್ತುಲ್ಲೇ ನಿಂಗಲೊಟ್ಟಿಗೆ MGR ಗುಂಪು ಇದ್ರೆ 3ನೇ ವರ್ಷತೆ ಲೇಸ್ ಬೆಲಿಯಾಸೆ ಬಂಗ್ರಕೂಳೂರು ಗೋಲ್ಡ್ ಪಿಂಚ್ ಮೈದಾನತ್ತು ನಡ್ನತ್ತು. ಈ ಲೇಸಲು ಬೇರೆ ಬೇರೆ ಸಮುದಾಯತೆ 635 ಪಾವತ್ತಂಕ್ 10,000 ರೂಪಾಯಿ 1 ಲಕ್ಷ ರೂಪಾಯಿ ತೋಲು ಒಟ್ಟು 1.5 ಕೋಟಿ ಮೊದಲೇ ಚೆಕ್ ಓದಿ ಹಾಕಿಯಾರು. ಚಮ್ಮೆ ಪಾವತ್ತುಲ್ಲೇ ಕುಟುಂಬದ ಮಕ್ಕಳ ಪಡಿಪುಗು ಸೀಕ್ ಸಂಕಟத்தில் உள்ளங்களே தேடித்து முதல் கொடுக்குறத லேஸ்
ജണ്ടായിരത്തി പ്രകാശാഭിനന്ദന ചൊല്ലൂരി ബില്ലിയ ലേസിൽ സുരുവാക്കിയെത്ത് ഈയണ്ട് മൂന്നാമത്തെ വർഷത്തെ ലേസ് നടപട്ടിയാറ് ബന്നെ അർജിയിൽ 6 സുരുക്ക് മുതൽ കൊടുക്കൊനുಂಟು ಪಾವತ್ತಂಗಲ್ದಿലും ಪಾವತ್ತಂಗಲೆ ತೇಡಿರೆ ಜವಾಬ್ದಾರಿಕೆ ಮೂಡಬಿದ್ರೆ ಆಳ್ವಾಶ್ರೀ ತಲೆಮುಪ್ಪ ಡಾಕ್ಟರ್ ಮೋಹನ್ ಆಳ್ವ ಮುಪತನತ್ತು ನಡ್ಕರು ಈ ವಿಷಯത്ത് ಮುಂದೆ ಪ್ರಕಾಶ್ ಶೆಟ್ಟಿ ಈ ವರ್ಷ 1000 ಮೇಲ್ ಅರ್ಜಿ ಬಂದರು അതിൽ 635 ആൾമാരെ ഡോക്ടർ മോഹൻ ആൽവ പെരക്കിറ് ഞങ്ങൾ സുരൂത്തെ വർഷ 1 ലാഖ് പോലെ 100 ആൾക്ക് മുതൽ കൊടുത്തുന്ന കഴിഞ്ഞ വർഷ കൊറോണ ഇന്നതിൽ 2 ലാഖ് ಕೋಟಿ ಕಿಟ್ പിന്നെ 1.5 ಕೋಟಿ ಚೆಕ್ ಕೊಡ್ತಾರ ಇದು ಪ್ರಚಾರಕ್ಕೆ ಬೆನ್ಮಾಯ್ತು ಕೊಡ್ಕುರೋದಲ್ಲ ಅಂತ ತಿರಿಪಾಟಿದ್ದು ಅಂತ ಹೇಳಿದಕ್ಕೆ 635 ಕುಟುಂಬಕ್ಕೆ ಇವತ್ತು ಈ ಸಲ ನಾವು ಸಿಲೆಕ್ಟ್ ಮಾಡಿದ್ದೇವೆ 635 ಕುಟುಂಬಕ್ಕೆ 10,000 25,000 50,000 1 ಲಕ್ಷದ ಥರ ಆ ಮೊತ್ತವನ್ನು ಮಾಡಿಕೊಂಡು ನಾನು ಬಹುಶಃ ನಾನು ಮಾಡಿದ ಕೆಲಸದಲ್ಲಿ ನನಗೆ ಸಂತೋಷವಿದೆ, ನನಗೆ ಅದರ ಫಲ ಸಿಗುತ್ತದೆ ಅಂತ ಹೇಳಿ ನಿನ್ನೆ ಹೇಳಿದರು. ನಾನು ಯಾರಿಗೂ ಅನ್ಯಾಯ ಮಾಡಿದಾಗೆ ಯಾರ್ಯಾರಿಗೆ ಎಷ್ಟೆಷ್ಟು ಹೋಗಬೇಕು ಅದನ್ನು ಅಷ್ಟಾಗೆ ನಮ್ಮ ನಾನು ಅವರ ರಿಕ್ವೆಸ್ಟನ್ನು ಓದಿ ಅವರ ಕಷ್ಟ ಸುಖಗಳನ್ನು ನೋಡಿ ನಾನು ಅದರ ಪ್ರಕಾರ ಡಿವೈಡ್ ಮಾಡಿದ್ದೇನೆ ಅಂತ ನನಗೆ ತಿಳಿಸಿದರು. ದಕ್ಷಿಣ ಕನ್ನಡ ಲೋಕಸಭೆ ಸದಸ್ಯ ನಳಿನ್ ಕುಮಾರ್ ಕಟೀಲ್, ಮೂಡುಬಿದಿರೆ ಆಳ್ವಾಶ್ರೀ ತಲೆಮುಪ್ಪ ಡಾಕ್ಟರ್ ಎಂ ಮೋಹನ್ ಆಳ್ವ, ಶ್ರೀದೇವಿ ಕಾಲೇಜಿನ ತಲೆಮುಪ್ಪ ಸದಾನಂದ ಶೆಟ್ಟಿ, ಎಜೆ ಆಸ್ಪತ್ರೆಯ ತಲೆಮುಪ್ಪ ಎಜೆ ಶೆಟ್ಟಿ, ಮೂಡುಬಿದಿರೆ ಪಿರಾಕ್ರೆ ಶಾಸಕ ಅಭಯ್ ಚಂದ್ರ ಜೈನ್, ಮೈಕಾಲ ಪೊಲೀಸ್ ಕಮಿಷನರ್ ಶಶಿಕುಮಾರ್, ಪಿಕ್ಚರ್ ಕಲಾವಿದ ಅರುಣ್ ಸಾಗರ್, ನೇದಕಮಾರಾಯಿ ಗೌರವ್ ಶೆಟ್ಟಿ, ಜಯಕರ್ ಶೆಟ್ಟಿ ಇಂದ್ರಾಳಿ, ಬೆಳಿಪಾಡಿ ಹರಿಪ್ರಸಾದ್ ರೈ, ಹಿರಿಯ ಪೊಲೀಸ್ ಅಧಿಕಾರಿ ರಮೇಶ್ ಕುಮಾರ್ ಮೇಲ್ತೆನಲಿನಾರ್, ಸುರೇಶ್ ಶೆಟ್ಟಿ ಗುರ್ಮೆ ಬಿರ್ನರ್ಗ್ ಮರ್ಹಬಾ ಹಾಕಿತ್ತು. ಉಳ್ಳಾಲ ನಗರಸಭೆ ತಿಂಗಳ ಸಭೆ ಬ್ಯಾಲಾಸರನ್ನು ನಡೆದು ಈ ಸಭೆಯಲ್ಲಿ ಕೊರೆ ಸದಸ್ಯಮಾರು ಅಧಿಕಾರಿಗೆ ಧಿಕ್ಕಾರ ಬಿಲ್ಚಾರು. ಉಳ್ಳಾಲ ನಗರಸಭೆ ತಿಂಗಳ ಸಭೆಯಲ್ಲಿ ಜಂಡು ಸದಸ್ಯಮಾರು ಅಧಿಕಾರಿ ರಾಯಪ್ಪಗೆ ಧಿಕ್ಕಾರ ಬಿಲ್ಚಾರು. ಸಭೆಯಲ್ಲಿ ಬೇರೆ ಬೇರೆ ವಿಷಯದಲ್ಲಿ ಚರ್ಚೆ ನಡೆದು ನಿಂತು ಆ ನೇರಕ್ಕೆ ಸದಸ್ಯಮಾರು ಒಟ್ಟೊಟ್ಟಿಗೆ ಮುಂದೆ ಹೊಂಟಿದ್ದಾರೆ. ಅಪ್ಪ ನಡುಕು ಬಂದ ನಗರಸಭೆ ಅಧಿಕಾರಿ ರಾಯಪ್ಪ ಸಭೆಯಲ್ಲಿ ಎಲ್ಲರಿಗೂ ಮುಂಡೋಗೋ ಅವಕಾಶ ಉಂಡು. ഓരോരുത്തർ നിങ്ങളെ വാർഡിലെ സമസ്യയുടെ വിഷയത്തിൽ 5 നിമിഷം മുണ്ടിത്ത് ദൈക്കൊന്നുണ്ട്. അതേ നേരത്തേക്ക് ഏതാ ഒരു വിഷയത്ത് മുണ്ടോകു എണിച്ച് നിന്റെ SDPI സദസ്യമാർ അധികാരി എതിരായിട്ട് മുണ്ടിയാറ്. ಕಾಂಗ್ರೆಸ್ ಹಿರಿಯ ಸದಸ್ಯಾಯೇ ಮೊಹಮ್ಮದ್ ಮುಕ್ಕಚೇರಿ ಅಧಿಕಾರಿ ಚೊನ್ನದು ಸರಿ ಉಂಟು ವಾದಾಕಿತ್ತು. ಆ ನೇರತೆಗೆ SDPI ಸದಸ್ಯರುಮಾರು ನಂಗಲೆ ವಾರ್ಡ್ಗೆ ಮೊದಲು ತರಾಂಟು ಅಧಿಕಾರಿ ಅನ್ಯಾಯಕ್ಕಿರೆಂಟು ಚೊಂತು ಅಧಿಕಾರಿಯ ಮುನ್ನಲ್ ಬಂತು ಧಿಕ್ಕಾರ ಬಿಲ್ಚಾರು. ನೀವು ಅದ್ಬಿಟ್ಟು ಜೋರ್ ಮಾತಾಡಬೇಡಿ ದಯಮಾಡಿ ರಿಕ್ವೆಸ್ಟ್. ಇಲ್ಲಿ ಕೇಳಿ, ಇಂಜಿನಿಯರ್ ಇದ್ದಾರೆ, ವರ್ಕ್ ಏನಾಗ್ತದೆ MP ಅದರ ಪ್ರಕಾರ MP ರಿಕಾರ್ಡ್ ಮಾಡ್ತಾರೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಸುಮ್ಮನೆ ಹಣ ಡ್ರಾ ಮಾಡ್ಲಿಕ್ಕೆ ಅಧಿಕಾರ ಯಾರಿಗಿಲ್ಲ. ಅಲ್ಲಿ ಎಷ್ಟು ವರ್ಕ್ ಆಗಿದೆ ಅದರ ನೋಡಿ, ನಿಮಗೆ ಗೊತ್ತಿಲ್ಲ, ಇಬ್ಬರಿಗೂ ಗೊತ್ತಿಲ್ಲ ವಿಷಯ. ಎಲ್ಲ ಮಾತಾಡಬೇಕು, ದಯಮಾಡಿ ಒಬ್ಬೊಬ್ಬರೇ ಮಾತಾಡಬೇಕು. ನಡೆಸಿಕೊಂಡು ಹೋಗಬೇಕಾದಂತಹ ರೀತಿ ನಿಯಮಗಳು ಅಂತ ಹಿರಿಯುತ್ತುಂಟು. ಆ ರೀತಿ ನಿಯಮವನ್ನು ಪೌರಾಯುಕ್ತರು ಕಾನೂನಿನ ಪ್ರಕಾರ ಒಂದು ಸಭೆಯನ್ನು ಯಾವ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕು. ಸೆಕ್ಷನ್ 62 ಕರ್ನಾಟಕ ಮುನ್ಸಿಪಾಲಿಟಿ ಆಕ್ಟ್ ಪ್ರಕಾರ ಒಬ್ಬ ಕೌನ್ಸಿಲರ್ ಯಾವಾಗ ಮಾತಾಡಬೇಕು, ಹೇಗೆ ಮಾತಾಡಬೇಕು, ಯಾವ ರೀತಿಯಲ್ಲಿ ಮಾತಾಡಬೇಕು. ನಾನು ಹೇಳಿದೆ ಅಜೆಂಡಾ ಪ್ರಕಾರ ಹೋಗ್ಲಿ, ನಮ್ಮದೇ ಅಧಿಕಾರಿಗಳಿಗೆ ಏನು ಬರಲಿಲ್ಲ ಅಂತ ಕೇಳಿದ್ರು. ಅವ್ರಿಗೆ ಹೇಳಿದ್ರು ಉತ್ತರ, PWD ಅಧಿಕಾರಿಗೆ ಬರಲೇ ಆಗುದಿಲ್ಲ, ಬರೀಲಿಕ್ಕೆ ಆಗುದಿಲ್ಲ. ಸರ್ ಬರೀ ಸರ್ ಪೊಲೀಸ್ ಅಧ್ಯಕ್ಷರೇ ಪೌರಾಯುಕ್ತರೇ ಬರೀರಿ ಸರ್. ಅದು ನೀವು ಹೇಗೆ ಚೆಕ್ ಪಾಸ್ ಮಾಡಿದ್ದೀರಿ ಅದನ್ನು ಬರೀರಿ. ಈಗ ಅವ್ರು ಕೇಳ್ತಾ ಇದ್ದಾರಲ್ಲ, ಅದನ್ನು ಬರೆದು ಬಿಡಿ. ಉಳ್ಳಾಲ ನಗರಸಭೆ ತಲೆಮುಪ್ಪಾಯಿ ಚಿತ್ರಕಲಾ, ಜನ್ನಾಮತ್ತೆ ತಲೆಮುಪ್ಪ UP ಅಯ್ಯೂಬ್ ಮಂಚಿಲ, ಸ್ಥಾಯಿ ಸಮಿತಿಯ ತಲೆಮುಪ್ಪಾಯಿ ಜರೀನಾ ರಹೂಫ್ ಮೇಲ್ತೆನಲಿನಾರು. ಊಡೆಗೆ ಈ ವಾರ್ತೆ ಬ್ಯಾರಿ ವಾರ್ತೆ ಅಕೇರಿ ಆಯ್ತು.
ಇನ್ಶಾ ಅಲ್ಲ ಬಂಡೆ ವಾರ್ತೆ ಇದೇ ನೇರத்துக்கு நீங்கள் முன்னாள் பண்டா அத்தத்தோல் நோக்கி நங்கலை நீங்கள் பிர்சத்தை சேனல் போசக்குரல்